ಮೇ 18ರಿಂದ ಜಿಲ್ಲೆಯಲ್ಲಿ ಎಲ್ಲಾ ಸೆಲೂನ್ಗಳನ್ನು ಪುನರಾರಂಭ ಮಾಡಲು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ರವರು ಷರತ್ತುಬದ್ಧ ಅನುಮತಿಯನ್ನ ನೀಡಿದ್ದಾರೆ ಅಂತ ಸವಿತಾ ಸಮಾಜದ ಅಧ್ಯಕ್ಷರಾದ ಭಾಸ್ಕರ್ ಭಂಡಾರಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಾಕ್ಡೌನ್ ಸಂದರ್ಭದಲ್ಲಿ ಕ್ಷೌರಿಕರ ಕುಟುಂಬ ಸಂಕಷ್ಟಕ್ಕೆ ಒಳಸಿಲುಕಿದಾಗ ಉಡುಪಿಯ ಕೊಡುಗೈ ದಾನಿ ಉದ್ಯಮಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಮತ್ತು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮೂಲಕ ಜಿಲ್ಲೆಯ ಎಲ್ಲಾ ಕ್ಷೌರಿಕ ಬಂಧುಗಳಿಗೆ ಹಾಗೂ ಬಡ ಅರ್ಹ 2,000 ಕುಟುಂಬಕ್ಕೆ ಅಕ್ಕಿ ಮತ್ತು ದಿನಸಿ ಕಿಟ್ ಅನ್ನು ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಕೊಡುಗೈ ದಾನಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಮತ್ತು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮೂಲಕ ಜಿಲ್ಲೆಯ ಎಲ್ಲ ಕ್ಷೌರಿಕ ಬಂಧುಗಳಿಗೆ ಬಡ ಕುಟುಂಬಗಳಿಗೆ 2,000 ಅಕ್ಕಿ ಮತ್ತು ದಿನಸಿ ಸಾಮಾನಿನ ಕಿಟ್ ಅನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದು ಅವರಿಗೆ ಸವಿತಾ ಸಮಾಜ ಹಾಗೂ ನಮ್ಮ ಸಮಸ್ತ ಕ್ಷೌರಿಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕೊರೋನಾ ಸಮಸ್ಯೆಯಿಂದಾಗಿ ಇಡೀ ದೇಶವೇ ತತ್ತರಿಸ್ತಾ ಇದ್ದಾಗ ಲಾಕ್ಡೌನ್ ಘೋಷಣೆ 3 ದಿನಗಳ ಮುಂಚೆಯೇ ಸೆಲೂನ್ ಅಂಗಡಿಗಳನ್ನು ಮುಚ್ಚಿ ಬೆಂಬಲವನ್ನ ಸೂಚಿಸಿದ್ದು 53 ದಿನಗಳಿಂದ ಸಮಸ್ಯೆಗಳ ನಡುವೆಯೂ ಬದುಕ್ತಾ ಇದ್ದು ಇದೀಗ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ಸೆಲೂನ್ ಆರಂಭಿಸಲು ಅನುಮತಿ ಕೋರಿದ್ದೇವೆ. ಅದಕ್ಕೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದ್ದಾರೆ. ಅನೇಕ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಸದ್ಯದ ಪರಿಸ್ಥಿತಿಗಳನ್ನು ವಿವರವಾಗಿ ತಿಳಿಸಿದಾಗ ಇದಕ್ಕೆ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ದಿನಾಂಕ 18/5/2020 ಜಿಲ್ಲಾದಾದ್ಯಂತ ಎಲ್ಲ ಸೆಲೂನ್ಗಳನ್ನು ಪುನರಾರಂಭಿಸಲು ಷರತ್ತುಬದ್ಧ ಅನುಮತಿ ನೀಡುವುದಾಗಿ ನಮ್ಮಲ್ಲಿ ತಿಳಿಸಿದ್ದಾರೆ. ಹಾಗೆ ಕರೋನಾ ಸಮಸ್ಯೆಯಿಂದಾಗಿ ದೇಶವೇ ತತ್ತರಿಸುತ್ತಿದ್ದಾಗ ದಿನಾಂಕ 21/3/2020 ಲಾಕ್ಡೌನ್ ಮಾಡುವ 3 ದಿನಗಳ ಮುಂಚೆಯೇ ಕ್ಷೌರಿಕ ಬಂಧುಗಳು ಅಂಗಡಿಗಳನ್ನು ಮುಚ್ಚಿ ಬೆಂಬಲವನ್ನು ಸೂಚಿಸಿತು. ಇಂದಿಗೆ 54 ದಿನಗಳಾಗಿದ್ದು ಎಲ್ಲರ ಸಹಕಾರಕ್ಕೆ ಜಿಲ್ಲಾ ಸವಿತಾ ಸಮಾಜವು ಮತ್ತೊಮ್ಮೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಗ್ರಾಹಕರು ಮತ್ತು ಕ್ಷೌರಿಕರ ಅಂತರವನ್ನು 2 ಫೀಟ್ ಕಡಿಮೆ ಇರದಂತೆ ಕಾಪಾಡಬೇಕು. ಸೆಲೂನ್ ಬಟ್ಟೆಗಳು ಹಾಗೂ ಅಂಗಡಿಗಳು ಸ್ವಚ್ಛತೆ ಮತ್ತು ಶುಭ್ರಮತೆಯನ್ನು ಕಾಪಾಡಬೇಕು. ಗ್ರಾಹಕರಿಗೆ ಸೇವೆ ನೀಡುವಾಗ ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ಗಳನ್ನು ಅಳವಡಿಸಿಕೊಳ್ಳಬೇಕು. ಗ್ರಾಹಕರಿಗೆ ಸೇವೆ ನೀಡಿದ ಬಳಿಕ ಸಾಬೂನಿನಲ್ಲಿ ಕೈ ತೊಳೆಯಬೇಕು ಹಾಗೂ ಗ್ರಾಹಕರು ಬಂದ ತಕ್ಷಣ ಅವರಿಗೆ ಸ್ಯಾನಿಟೈಸರ್ನಲ್ಲಿ ಕೈಯನ್ನು ಸ್ವಚ್ಛಗೊಳಿಸಲು ತಿಳಿಸುವುದು. ಅಂಗಡಿಯಲ್ಲಿ 2 ಕ್ಷೌರಿಕರು ಸೇವೆ ನೀಡಬೇಕು. ಈ ಕುರ್ಚಿ ಅಂತರವು 1 ಮೀಟರ್ನಷ್ಟು ಇರತಕ್ಕದ್ದು. ಒಮ್ಮೆ ಗ್ರಾಹಕರಿಗೆ ಹಾಕಿದ ಬಟ್ಟೆಗಳು ಪುನರಪಿ ಬೇರೆ ಗ್ರಾಹಕರಿಗೆ ಹಾಕುವಂತಿಲ್ಲ. ಹಾಗೆ ಆ ಬಟ್ಟೆಗಳನ್ನು ಸ್ವಚ್ಛತೆ ಆದ ಬಳಿಕವೇ ಉಪಯೋಗಿಸುವುದು. ಸವಿತಾ ಸಮಾಜವು ಈ ಹಿಂದಿನ ನಿಯಮದಂತೆ ವಾರದ ರಜೆ ಮಂಗಳವಾರ ಕಡ್ಡಾಯವಾಗಿರುತ್ತದೆ.